ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಮತ್ತು ನಮ್ಮ ಮಂಗಳೂರಿನ ಎಲ್ಲ ಪತ್ರಕರ್ತರು ಸೇರಿ ಮಾಡುವ ಈ ಕಾರ್ಯಕ್ರಮ ನಾವು ಒಂದು ಹಡಗಿನಲ್ಲಿ ತೇಲ್ತಾ ಇದ್ದೇವೆ. ನಮ್ಮ ಮಾತುಗಳು ಕೂಡ ತೇಲಿ ಹೋಗಬಾರದು ಅನ್ನೋದಕ್ಕೆ ನಾನು ಮಾತಾಡ್ತಾ ಇದ್ದೇನೆ. ಯಾಕಂದರೆ ಈಗ ಎಲ್ಲರೂ ಸ್ನೇಹಿತರು ಮಾತಾಡಿದರು, ಗಣೇಶ್ ಕಾರ್ಣಿಕರು ಮತ್ತು ಮೆಹ್ತಾ ಅವರು, ಶಣೈ ಅವರು ಮತ್ತು ನಮ್ಮ ಪತ್ರಕರ್ತರ ಸ್ನೇಹಿತರೆಲ್ಲ. ನಾನು ಸುಮಾರು 73 ವರ್ಷದಿಂದ ಈ ಜಿಲ್ಲೆಯಲ್ಲಿ ಹುಟ್ಟಿ ಬದುಕಿದವನು. ಹೊರಗೆ ಹೋದವರು ಇಲ್ಲೇ ಇದ್ದವನು. ಮಂಗಳೂರಿನಲ್ಲಿ 51 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇರೋನು. ನೀವೆಲ್ಲ ಸ್ನೇಹಿತರು ಹೇಳಿ ಸಂಗತಿ ಎಲ್ಲ ಗೊತ್ತಿದೆ. 2 ವಿಷಯವನ್ನು ಪ್ರಸ್ತಾವ ಮಾಡಿ ಆರಂಭ ಮಾಡ್ತೇನೆ. ಇದನ್ನು ಕೊನೆಗೆ ಕಾರಣಕ್ಕೆ ಶುರು ಮಾಡಿದರು. ಮಂಗಳೂರಿನಲ್ಲಿ ನಾವು ಜನ ಅವರ ಪಾಡಿಗೆ ಬಹಳ ನಿಶ್ಚಿಂತೆಯಿಂದ ಓಡಾಡಲಿಕ್ಕೆ ಸಾಧ್ಯವಾಗುವಂಥ ವಾತಾವರಣ ನಿರ್ಮಾಣ ಮಾಡಬೇಕಾದ ಮೊದಲನೇ ಕೆಲಸ. ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ನಾವು ಪ್ರವಾಸ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಪ್ರವಾಸ ಸೆಕ್ಷನ್ನಲ್ಲಿ ನಾವು ಪ್ರವಾಸ ಮಾಡಲಿಕ್ಕೆ ಆಗೋದಿಲ್ಲ. ಅದ ಕಾರಣ ಅದನ್ನು ಪ್ರಸ್ತಾವ ಮಾಡಿ. ಅದಕ್ಕೆ ನಾನು ಹೇಳ್ತಾ ಇರೋದು ಯಾರು ಅಂತಲ್ಲ, ರಾಜಕೀಯ ಪಕ್ಷದವರಾಗಲಿ, ಅವರ ಸಹಾಯಕರಾಗಲಿ, ಸಂಘಟನೆಗಳಾಗಲಿ, ಜನರಾಗಲಿ, ಇಲ್ಲಿ ಒಂದು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಬೇಕಾದ ಮೊದಲನೇ ಕೆಲಸ. ಎರಡನೇದು ಎಲ್ಲರೂ ಪ್ರಸ್ತಾವ ಮಾಡಿದರು. 30 ವರ್ಷದ ಹಿಂದೆ ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಪ್ರೊಫೆಸರ್ ಆಗಿದ್ದಾಗ ಶಾಲಿನಿ ರಜನೀಶ್ನವರು ಜಿಲ್ಲಾ ಪಂಚಾಯತಿನ ಸೆಕ್ರೆಟರಿ ಆಗಿದ್ದಾಗ ಒಂದು ಸಭೆ ಕರೆದಿದ್ದರು DC ಆಫೀಸಿನಲ್ಲಿ ಪ್ರವಾಸೋದ್ಯಮದ ಬಗ್ಗೆ. 30 ವರ್ಷದ ಹಿಂದೆ ನಾನು ಹೇಳಿದ್ದು ಯಾವುದು ಒಂದು ಕೂಡ ಅದು ಆಗಲಿಲ್ಲ, ಈವರೆಗೆ ಆಗಿಲ್ಲ, ಈ ಜಿಲ್ಲೆಯಲ್ಲಿ ಆಗಲಿಲ್ಲ. ಅದಕ್ಕಾಗಿ ನಾನು ಟೀಕೆ ಮಾಡ್ತಾ ಇಲ್ಲ. ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಒಂದು ಏನಂದರೆ, ಶೆಣೆಯವರು ಒಂದು ಒಳ್ಳೆಯ ಮಾತು ಹೇಳಿದರು. ಪ್ರವಾಸೋದ್ಯಮ, ನಾನು ಜಗತ್ತಿನ ಅನೇಕ ದೇಶಗಳಲ್ಲಿ ಪ್ರವಾಸ ಮಾಡಿ ನೋಡಿದ್ದೇನೆ, ಅದನ್ನು ಹೇಳ್ತಾ ಇಲ್ಲ. ಭಾಳ ಒಳ್ಳೆಯ ಒಂದು ಕೆಲಸ ಅಂದರೆ ಮೊನ್ನೆಯ ಪ್ರವಾಸೋದ್ಯಮದ ಬಗ್ಗೆ ಒಂದು ಒಳ್ಳೆಯ ಪ್ರಸ್ತಾವವನ್ನು ಕೊಟ್ಟಿದ್ದಾರೆ. ಇವತ್ತು ಕುಮಾರನಾಥ್ ಅದನ್ನು ಹೇಳಿದರು. 3 ಸಂಪುಟ ಮಾಡುವಾಗ ಕಾಲ ಮಂಗಳೂರಿನ ಮೂಲೆಗೆ ಓಣಿಗೆ ನಾನು ಸಂಚಾರ ಮಾಡಿ ನೋಡಿದವನು. ಅದರಿಂದ ಇಲ್ಲಿಗೆ ಒಂದು ಕಾಲಕ್ಕೆ ಬಂಟ್ವಾಳ, ಪಾಣೆಮಂಗಳೂರು ಎಲ್ಲ ಕಡೆಯಿಂದಲೂ ಬರೀ ದೋಣಿಯಲ್ಲೇ ಬರ್ತಾ ಇದ್ದಂತಹ ಒಂದು ಸ್ಥಳ ಇದು. ಇಲ್ಲಿಗೆ ರೈಲು ಮಾರ್ಗ ಇರಲಿಲ್ಲ, ವಿಮಾನ ಮಾರ್ಗ ಇರಲಿಲ್ಲ. ರೈಲು ಬಂದದ್ದು 1907ಕ್ಕೆ, ವಿಮಾನ ಬಂದು 1951ರಲ್ಲಿ. ಬರೀ ಒಂದೇ ಒಂದು ಘಟ್ಟದಿಂದ ಬರಲಿಕ್ಕೆ ಮೂಡಬಿದ್ರೆ ಬರುವ ಒಂದು ಮಾರ್ಗ ಮಾತ್ರ ಮಂಗಳೂರಿಗೆ ಸಂಪರ್ಕ. ಹಾಗಾಗಿ ಈಗ ಇವತ್ತಿನ ದಿನ ಎಲ್ಲರೂ ಕೂಡ ಕುಮಾರನಾಥ್ ಅವರು ಮತ್ತು ಎಲ್ಲರೂ ಕೂಡ ಪ್ರಸ್ತಾವ ಮಾಡಿದ ಹಾಗೆ ಭಾಳ ಒಳ್ಳೆಯ ಮಾತು ಹೇಳಿದರೆ, 3 ಹಡಗುಗಳು ಈಗ ಇಲ್ಲಿನ ಸುತ್ತಮುತ್ತಲ ಪ್ರದೇಶಕ್ಕೆ ಪ್ರವಾಸ ಸಂಚಾರ ಭಾಳ ಒಳ್ಳೆಯ ಕೆಲಸ. ಅದನ್ನು ನಾನು ಭಾಳ ವರ್ಷದಿಂದ ಹೇಳ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿಂದ ಈಗ ನಮ್ಮ ಫಲ್ಗುಣಿ, ಗುರುಪುರ ನದಿ ಮತ್ತು ನೇತ್ರಾವತಿಯಲ್ಲಿ ಈಗ ಬೋಟ್ ಹೌಸ್ ಬಗ್ಗೆ ಪ್ರಸ್ತಾವ ಬಂತು. ಕೇರಳದಲ್ಲಿ ನಾನು ತ್ರಿಶೂರಿನಲ್ಲಿ ಬೋಟ್ ಹೌಸ್ಗಳೆಲ್ಲ ನೋಡಿದ್ದೇನೆ, ಪ್ರಯಾಣ ಮಾಡಿದ್ದೇನೆ. ಅವುಗಳು ಒಂದು. ಆದರೆ ಇಲ್ಲಿಂದ ನಮಗೆ ಒಂದು ಸುತ್ತಮುತ್ತಲು ನಾನು ಹೇಳಿದೆ, ಇಲ್ಲಿಂದ ನೀವೊಂದು ಮಲ್ಪೆಗೆ, ಇಲ್ಲಿಂದ ಒಂದು ಹೊನ್ನಾವರಕ್ಕೆ, ಇಲ್ಲಿಂದ ಕಾರವಾರಕ್ಕೆ, ಇಲ್ಲಿಂದ ಗೋವಾಕ್ಕೆ, ಮುಂಬೈಗೆ ನಾವು ವಿಮಾನದಲ್ಲಿ ಹೋಗೋದು ಬೇರೆ. ಇದೊಂದು ಪ್ರಯಾಣದ ಕೆಲಸಗಳನ್ನು ಇದನ್ನು ಒಂದು ಮಾಡುವಂಥದ್ದು. ಅದರ ಜೊತೆಗೆ ಬಹಳ ಮುಖ್ಯ ಇನ್ನೊಂದು ಪ್ರಶ್ನೆ ಎತ್ತಿಕೊಳ್ತೇನೆ. ಅದೇನೆಂದರೆ, ಆಡಳಿತ ವ್ಯವಸ್ಥೆ ಅದರ ಭಾಗವಾಗಿದ್ದ ಕಾರಣಿಕರಿದ್ದಾರೆ. ಈಗ ಅದರ ಭಾಗ ಆಗಲಿಕ್ಕೆ ಹೋಗುವ ಹೆಗ್ಡೆಯವರಿದ್ದಾರೆ. ನಾನು 2 ವಿಶ್ವವಿದ್ಯಾನಿಲಯಗಳಲ್ಲಿ, ಮತ್ತೊಂದು ವಿಶ್ವವಿದ್ಯಾಲಯ ಸುಮಾರು 40 ವರ್ಷ ವಿಶ್ವವಿದ್ಯಾನಿಲಯ ಕಂಡವನು ಮತ್ತು ಸರ್ಕಾರದ ಕ್ರಮ ಕಂಡವನು. ಹೆಗ್ಡೆಯವರಿಗೆ ಗೊತ್ತಿದೆ ಸರ್ಕಾರದ ಅಧಿಕಾರಿಗಳು ಹೇಗಿರ್ತಾರೆ ಅಂದರೆ, ಅವರು ತಾತ್ಕಾಲಿಕವಾಗಿ ಬಂದು ತಾತ್ಕಾಲಿಕ ಕೆಲಸ ಮಾಡಿ ಹೋಗ್ತಾರೆ. ಅದು ಪಿಲಿಕುಲದ ಬಗ್ಗೆ ಪ್ರಸ್ತಾವ ಮಾಡಿದರು. 16 ವರ್ಷದ ಹಿಂದೆ ಪಿಲಿಕುಲದಲ್ಲಿ JR ಲೋಬ್ ಅವರು, ಆಗ ಅವರು ಕಮಿಷನರ್ ಆಗಿದ್ದರು ಕಾರ್ಪೊರೇಷನ್ ಮುನ್ಸಿಪಲ್. ಅವರು ನನ್ನ ಕರೆದು, ಸರ್ ನನಗೆ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಹಣ ಬಂದಿದೆ, ಹೆರಿಟೇಜ್ ಟೂರಿಸಮ್ ಅಂತ, ಏನು ನನಗೆ ಗೊತ್ತಿಲ್ಲ, ಒಂದು ಪ್ರಪೋಸಲ್ ಮಾಡಿಕೊಡಿ ಅಂತ. ನನಗೊಂದು 50 ಎಕರೆ ಕೊಡಿ ಅಂತ ಹೇಳಿ, ಇಲ್ಲ ಕೊನೆ 35 ಎಕರೆ ಕೊಡ್ತೇನೆ ಅಂತ ಹೇಳಿದ್ರು. ಕೊನೆಗೆ ಅಲ್ಲೇ ಭಾಗದಲ್ಲಿ ನಾನು 10 ಆರ್ಟಿಸನ್ ಹಟ್ಸ್ಗಳನ್ನು ಮತ್ತು 1 ಗುತ್ತಿನ ಮನೆ ಮತ್ತು ಗದ್ದೆ. ಅದು ಕಂಬಳ ಅಲ್ಲ, ಅದು ನಾವು ಭತ್ತದ ಗದ್ದೆ ಮಾಡಿ. ಯಾಕಂದರೆ ಭತ್ತದ ಗದ್ದೆ ನಮ್ಮ ಕೃಷಿ, ನಾನು ಅದ್ರ ಬಗ್ಗೆ ಕೃಷಿ ಪ್ರವಾಸೋದ್ಯಮಕ್ಕೆ ಭಾಗ. ಅದಕ್ಕೆ ಆ ಕಾಲಕ್ಕೆಲ್ಲ ಆಯಿತು. ಮುಂದೆ ಏನಾಯಿತು ಹೇಳಬೇಕು ಸರ್. ಈಗ ಅದನ್ನು ಪತ್ರಕರ್ತರಿದ್ದಕ್ಕನ್ನೆಲ್ಲ ಹೇಳೋದು ಸ್ವಲ್ಪ ಕಷ್ಟ ನನಗೆ. ಈಗ ನಾಳೆ ದಿನ ನನಗೆ ಅದು ಮಂಗಳೂರಿನ ಪತ್ರಕರ್ತ ಸ್ನೇಹಿತರಾದರೂ ಕೆಲವು ವಿಷಯದಲ್ಲಿ ನನ್ನ ಬಗ್ಗೆ ದಾಕ್ಷಿಣ್ಯ ಮಾಡೋದಿಲ್ಲ ಅವರು. ಆದರೆ ಅಲ್ಲೇನಾಗಿದೆ, ಆ ಗುತ್ತಿನ ಮನೆ ಮಾಡೋ ಮೊದಲು ನಾನು ಅಲ್ಲಿ ಒಂದು ಅಡಿಕೆ ತೋಟ ಬೇಕು ಅಂತ ಹೇಳಿದೆ. ನನಗೆ ಹೇಳ್ತಾ ಇರೋದು, ಮನೆಯ ಮುಂದೆ ಮನೆ ನಂತರ ಮೊದಲು ಒಂದು ಭತ್ತದ ಗದ್ದೆ, ಬಾಕಿ ಮಾರ ಗದ್ದೆ ಮಾಡಿದ್ದೇವೆ ನಾವು. ಅಡಿಕೆ ತೋಟಕ್ಕೆ ನಾನು ಮತ್ತು ಅಲ್ಲಿರೋ NG ಮೋಹನು ನೆಟ್ಟಣಕ್ಕೆ ಹೋಗಿ ನಾವೇ ಲಾರಿಯಲ್ಲಿ ಅಡಿಕೆಯ ಗಿಡ ತಂದದ್ದು, ನಾವು ನೆಟ್ಟದ್ದು. ನನ್ನ ಹೆಂಡ್ತಿ ಹೇಳಿದ್ರು, ನಮ್ಮ ಈರ್ನ ಇಲ್ಲಲ್ಲ ಮನ್ಪಾರಿ ಇತ್ತು, ಪಿಲಿಕುಲದ ಮನ್ತಾರೆ. ನಾನು ಅದೀಗ ಒಳ್ಳೆಯ ಬಡ್ತಾ ಇದ್ದೆ. ನನಗೇನಾಗಿದೆ, ಅಡಿಕೆ ತೋಟದ ಒಳಗಡೆ ಪ್ರವಾಸಿಗಳು ಹೋಗಬೇಕು, ಅಡಿಕೆ ಗೊನೆಯನ್ನು ತೆಗಿಬೇಕು, ಅಲ್ಲಿ 1 ಗಂಟೆ ಕೂತ್ಕೊಳ್ಬೇಕು, ಸಂತೋಷ ಪಡಬೇಕು. ಇದು ಕೃಷಿ ಪ್ರವಾಸೋದ್ಯಮ ಅನ್ನೋ ನನ್ನ ಕಲ್ಪನೆ. ಆ ದೃಷ್ಟಿಯಿಂದ ಮಾಡಿದೆ. ಆಮೇಲೆ ಇಡೀ ಗುತ್ತಿನ ಮನೆಗೆ ಅದನ್ನೊಂದು ನಾನು 4-5 ಜಿಲ್ಲಾಧಿಕಾರಿಗಳ ಜೊತೆಗೆ ಎಲ್ಲ ಕಡೆಗಳಿಗೆ ಹೋಗಿ ಕೊಳಿಕೆಬೈಲು ಮನೆಯನ್ನು ಅರವಿಂದ ಶ್ರೀವಾಸ್ತವ ಇದ್ದಾಗ ಫೈನಲೈಸ್ ಮಾಡಿ, ಕೊನೆಗೆ ಯಾವುದೋ ಒಂದು ಕಾರಣಕ್ಕೆ ಆಗದೆ ಕೊನೆಗೆ ನಾನೊಂದು ಸವಾಲು ತೊಗೊಂಡೆ, ಇಲ್ಲ ನಾನು ಮನೆ ಕಟ್ಟಿಸ್ತೇನೆ ಅಂತ. ಅವ್ರು ಹೇಳಿದ್ರು, ಇಲ್ಲೊಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ ಮನೆ ಇಷ್ಟು ದೊಡ್ಡ ಕಟ್ಟಿಸಿ ಸಾಧ್ಯ ಇಲ್ಲ. ನಾನು ಚಾಲೆಂಜ್ ತೊಗೊಂಡು
ಒಂದು 5 ವರ್ಷದಲ್ಲಿ 133 ಕಂಬಗಳನ್ನೆಲ್ಲ ನಾನು ಅಲ್ಲಿ ಯಾಕೆಲ್ಲಿ ಹೆಸರಿಗೆ ಒಬ್ಬರನ್ನು ಇಟ್ಕೊಂಡು ನಾನು ಮಾಡಿದೆ. ಮ್ಯೂಸಿಯಂ ಮಾಡಲಿಕ್ಕೆ ಶಶಿಧರಡಪ್ಪ ಅವ್ರನ್ನ ಬೆಂಗಳೂರಿನ ಕರ್ಕೊಂಡು ಬಂದು ಆದರೆ ಹೇಗಿದೆ ಈಗ ಪಿಲಿಕುಲ ಅನ್ನೋದು ನಿಮ್ಗೆ ಗೊತ್ತಿದೆ. ಯಾಕಂದರೆ ಶಾಶ್ವತ ಒಬ್ಬ ಅಧಿಕಾರಿ ಇಲ್ಲದೆ ಯಾರೋ ಒಬ್ಬರು ಇನ್ಚಾರ್ಜ್ ಮಾಡಿ 4 ದಿನ ಬಂದು ಹೋಗುವಾಗ ಕೊನೆ 2 ವರ್ಷ ಹಿಂದೆ ನಾನು ಅದರ ಸಂಪರ್ಕವನ್ನು ಬಿಟ್ಟುಬಿಟ್ಟಿದ್ದೇನೆ. ಯಾಕೆಂದರೆ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ನಾವು ಹೇಳ್ತಾ ಇರೋದು ಈಗ ಪ್ಲಾನೆಟೋರಿಯಂ ಬಗ್ಗೆ ನೀವು ಹೇಳಿರು, ಹೌದು ಗೊತ್ತಿದೆ, ಯಾವುದು ವೈಲ್ಡ್ ಲೈಫ್ ಇನ್ನದ್ದು ಅದರ ಪಡಿ ನಡೀತಾ ಇದೆ. ಆದರೆ ಅಲ್ಲಿರುವ ಅನೇಕ ಭಾಗಗಳು ಇಂಡೋ ನಾರ್ವೇಜಿಯನ್ ಪ್ರಾಜೆಕ್ಟ್ನಲ್ಲಿ ಪ್ರೊಫೆಸರ್ ಕೆ.ಎಂ. ಕಾವೇರಪ್ಪ ಬಾಟ್ನಿ ಪ್ರೊಫೆಸರು ತಂದಿರುವ ಗಿಡಗಳು ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟದಲ್ಲಿ ಇಲ್ಲದಿರುವ ಎಲ್ಲ ಗಿಡಗಳು ಪಿಲಿಕುಲದಲ್ಲಿವೆ, ಯಾರಿಗೆ ಗೊತ್ತಿಲ್ಲ. ಇಡೀ ಪಶ್ಚಿಮ ಘಟ್ಟದಲ್ಲಿ ಇಲ್ಲದಿರುವ ಎಂಡೇಂಜರ್ ಸ್ಪೀಸೀಸ್ ಎಲ್ಲವೂ ಪಿಲಿಕುಲದಲ್ಲಿವೆ, ಯಾರಿಗೆ ಗೊತ್ತಿಲ್ಲ. ಅದಕ್ಕೆ ಸರ್ಕಾರದಿಂದ ಏನು ಸಹಾಯ ಮಾಡಲಿಲ್ಲ. ತುಕಾರಾಮ್ ಪೂಜಾರಿಯವರು ಅವರ ಶ್ರೀಮತಿ ಆಶಾಲತಾ ಸುವರ್ಣ ಅವರು ತಮ್ಮ ಅಧ್ಯಾಪನ ಸಂಬಳವನ್ನು ಹಾಕಿಕೊಂಡು ಮ್ಯೂಸಿಯಂ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು ಅದನ್ನು ಸರ್ಕಿಟಿಗೆ ಸೇರಿಸಬೇಕು. ಮತ್ತೆ ಈಗ ಏನಾಗಿದೆ ಅಂದರೆ ಈಗ ಹೇಳ್ತಾ ಇರೋದು ಇದನ್ನು ಮಾಡಬೇಕಾದ್ರೆ ನೀವು ಸರ್ಕಾರ ಅಧಿಕಾರಿ ಅದನ್ನು ಒಂದು ಕೋಸ್ಟಲ್ ಅಭಿವೃದ್ಧಿಗೆ ಸಂಬಂಧಪಟ್ಟ ಒಂದು ನಿಗಮ ಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾದ. ಯಾಕೆ ಅಂದರೆ ಬೆಂಗಳೂರಿನಲ್ಲಿ ನೀವು ಇದನ್ನು ತಗಡುವವರಿಗೆ ಗೊತ್ತಿದೆ, ಪ್ರವಾಸೋದ್ಯಮ ಇಲಾಖೆಯ ಕಾರ್ಯದರ್ಶಿಗಳು ವರ್ಷಕ್ಕೆ ಎಷ್ಟು ಮಂದಿ ಚೇಂಜ್ ಆಗ್ತಾರೆ ಅಂತ ತಾವು ದಯವಿಟ್ಟು ಹೇಳಬೇಕು. ಎಲ್ಲ ಇನ್ಚಾರ್ಜ್ ಅವರು, ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ನ ಕನ್ನಡ ಕಲ್ಚರ್ನವರು ಯಾವಾಗಲೂ ಕಳೆದ 5 ವರ್ಷದಲ್ಲಿ ಕನ್ನಡ ಕಲ್ಚರ್ಗೆ ಪರ್ಮನೆಂಟ್ ಕಾರ್ಯದರ್ಶಿಗಳೇ ಇರಲಿಲ್ಲ, ಎಲ್ಲ ಇನ್ಚಾರ್ಜ್. ನಾವು ಇಲ್ಲಿ ಕೂತ್ಕೊಂಡು ಇದಾಗಬೇಕು ಅಂತ ಹೇಳ್ತೇವೆ. ಯಾಕಂದರೆ ಸರ್ಕಾರ ಹೇಗೆ ನಡೀತದೆ ಅಂತ ನಾನು ಕುಲಪತಿಯಾಗಿ ವಿಧಾನಸೌಧವನ್ನು ಪೂರ್ತಿ ನೋಡಿದ್ದೇನೆ. ಆದ್ದರಿಂದ ಅವ್ರಿಗೆ ಯಾರಿಗೂ ಒಂದು ಯಾವುದು ಕಣ್ಣು ಕಿವಿ ಮೂಗು ಸ್ಪರ್ಶ ಜ್ಞಾನಗಳು ಯಾವುದು ಇರುವುದಿಲ್ಲ. ನಾನು ಟೀಕೆ ಮಾಡ್ತೇನೆ ಅಂತಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ನಾವು ಇದೆಲ್ಲ ಆಗಬೇಕು ಅಂತ ಹೇಳುವಾಗಲೂ ಕೂಡ ನಾನು ಕಾರಣೀಕೃತ ಹೇಳ್ತಾ ಇರೋದು ಸರ್ಕಾರ ಅದಕ್ಕೆ ಒಂದು ನಿರ್ದಿಷ್ಟವಾದ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಆ ದೃಷ್ಟಿಯಿಂದ ನಾನು ಒಂದು ಮಾತು ಹೇಳಿದೆ, ಸ್ಥಳೀಯರಿಗೆ ಉದ್ಯೋಗ ಕೊಡೋ ದೃಷ್ಟಿಯಿಂದ ನಾವು ಸ್ಥಳೀಯ ಸಂಸ್ಕೃತಿಯ ಅನಾವರಣ ಭಾಳ ಒಳ್ಳೆಯ ಮಾತನ್ನು ಕಾರಣಕ್ಕೆ ಹೇಳಿದೆ. ಭೂತಾರಾಧನೆ ಈ ನೇಮಗಳಿಗೆಲ್ಲವನ್ನು ನಾವು ಪ್ರದರ್ಶನದ ವಸ್ತುವಾಗಿ ಮಾಡಬಾರ್ದು. ಇಲ್ಲಿ ನೀವು ಯಾವುದೋ ನಮ್ಮ ಈ ಯಾವುದರಿಂದ ಪರ್ಬದಿಂದ ಮತ್ತು ಪತ್ತನಾಜೆವರೆಗೆ ನಡೆಯುವ ಎಲ್ಲವುಗಳು ಕೂಡ ಸ್ಥಳೀಯವಾದ ಲೈವ್ ಪರ್ಫಾರ್ಮೆನ್ಸ್ ಆಗುವುದರ ಒಂದು ಇಡೀ ಕ್ಯಾಲೆಂಡರನ್ನು ವೆಬ್ಸೈಟಿಗೆ ಹಾಕಬೇಕು ಎಲ್ಲ ಕಡೆಗೆ, ಕಂಬಳದ ಮಾಡುವ ಹಾಗೇನೆ. ಆಗ ಎಲ್ಲಿ ಪ್ರವಾಸಿಗಳಿಗೆ ಅವರಿಗೆ ವೆಬ್ಸೈಟ್ ನೋಡಿದರೆ ಇಂಥ ಕಡೆ ಆಗ್ತದೆ, ಇವತ್ತು ಮರ ಊರಿನಲ್ಲಿ ಹೋಗ್ತಾರೆ, ಅಲ್ಲಿ ಅವ್ರು ನೋಡ್ತಾರೆ. ಅಂದರೆ ಅಲ್ಲಿ ವ್ಯವಸ್ಥೆ ಮಾಡಬೇಕು. ಅಂದರೆ ಇವೆಲ್ಲ ಒಂಥರ ಏನಾಗಿದೆ ಅಂದರೆ ಇಡೀ ಸಾಂಸ್ಕೃತಿಕ ಚಟುವಟಿಕೆಗಳ ಸಂಪೂರ್ಣವಾದ ಒಂದು ಕ್ಯಾಲೆಂಡರ್ ಮಾಡಿ ಅದನ್ನು ವೆಬ್ಸೈಟ್ ಹಾಕೋದ್ರ ಮೂಲಕ ಇದು ಉಂಟು ಅನ್ನೋದು ಗೊತ್ತಾಗಬೇಕು. ಇನ್ನೊಂದು ಭಾಳ ಮುಖ್ಯವಾದ ನಾನು ಹೇಳಿದ ಕೃಷಿ ಪ್ರವಾಸೋದ್ಯಮ. ಈ ಜಿಲ್ಲೆಯಲ್ಲಿ ನಾವು ಭತ್ತದ ಕೃಷಿಯನ್ನು ಹೆಚ್ಚು ಬೆಳೆಸಬೇಕು. ಭತ್ತದ ಕೃಷಿಯನ್ನು ಬೆಳೆಸಿ ಏನು ಮಾಡಬೇಕು ಅಂದರೆ ಈ ನಮ್ಮ ಬಂದ ಪ್ರವಾಸಿಗರು ಈ ನಮ್ಮ ನಾಡಿನ ಸಂಸ್ಕೃತಿ ಏನು ಭತ್ತದ ಗದ್ದೆಗಳು, ಆ ಭತ್ತದ ಗದ್ದೆಗಳ ಕಟ್ಟಪುಣಿಯಲ್ಲಿ ಅವರನ್ನು ಕೊಂಡೋಗ್ಬೇಕು. ಅಲ್ಲಿಯ ಒಂದು ಯಾವುದೋ ತೆಂಗಿನ ಮರದ ಗೆಂದ ತಾರದ ಕಟ್ಟೆಯಲ್ಲಿ ಕೂತ್ಕೊಳಿಸಿ ಅವರಿಗೆ ಬೊಂಡ ಕುಡಿಲಿ ಕೊಡಬೇಕು. ಯಾಕಂದರೆ ಇಲ್ಲಿ ಬಹಳ ಎಲ್ಲ ಬೊಂಡ ಕುಡಿತಾರೆ ಎಳ್ನೀರು ಅಲ್ಲಿ. ಅಂದರೆ ಇದೇನಾಗಿದೆ ಅಂದರೆ ಒಂದು ನ್ಯಾಚುರಲ್ ಲೆವೆಲ್. ನಾನು ಜರ್ಮನಿಗೆ ಹೋದಕ್ಕಂಥ ಅನೇಕ ಹಳ್ಳಿಗಳಿಗೆ ಹೋಗಿದ್ದೇನೆ. ಒಂದು ಕೃಷಿ ಆವರಣದ ನಡುವೆನೇ ಕೂತು ನಾವು ಅಲ್ಲಿ ಆನಂದ ಮಾಡಲಿಕ್ಕೆ ಆಗ್ತದೆ. ನಾನು ಆದಿಂದ ಏನಾಗ್ತದೆ ಇದಾಗ್ತದೆ. ಇವತ್ತು ಮಹಿಳಾ ದಿನಾಚರಣೆ ಪಾಪ 3 ಮಹಿಳೆಯರು ಹೋಗಿಬಿಟ್ಟಿದ್ದಾರೆ. ನಾನು ಪಾಪ ಹೇಳ್ತಾ ಇರೋದೇನೆಂದರೆ, ನೀವು ಹಂಪಿಗೆ ನಾನು ಅಲ್ಲಿ ಕುಲಪತಿಯಾಗಿದ್ದಾಗ ಅಲ್ಲಿ ಶಮಾ ಪವಾರ್ ಅವರಿದ್ದರು. ಅವರು ನಮ್ಮ ಇವರ ಸಂಬಂಧಿಕರು, ಅವರವರ ಸಂಬಂಧಿಕರು. ಅವರ ಒಂದು ಮಹಿಳಾ ಸಂಘ ಮಾಡಿ ಬಾಳೆನಾರಿನಿಂದ ಮಾಡಿದ ವಸ್ತುಗಳನ್ನು ಅನೇಕ ವಸ್ತುವನ್ನು ಮಾಡಿ ಅವರು ಮಾಡ್ತಾಯಿದ್ರು. ಮತ್ತು ಅಲ್ಲಿ ಅಡುಗೆ ಕೂಡ ಮಹಿಳೆಯರೇ ಮಾಡಿ ಒಂದು ದೊಡ್ಡ ಪ್ರವಾಸಿಗಳೆಲ್ಲ ಅಲ್ಲಿಗೆ ಹೋಗ್ತಾಯಿದ್ರು. ನಾನು ಹೇಳ್ತಾ ಇದ್ದ ಮಹಿಳಾ ಸಂಘಟನೆಗಳಿಗೆ ನಾವು ಇಂಥ ಪ್ರವಾಸೋದ್ಯ ಈ ಕರಾವಳಿಯಲ್ಲಿ ಬಹಳ ಈ ಥರದ ಬಹಳ ಪ್ರತಿಭೆ ಉಳ್ಳವರನ್ನು ಬಳಸಿಕೊಂಡು ಮಾಡಬೇಕಾದ್ದು. ಕರಕುಶಲರದವ್ರಿಗೆ ಹೇಳ್ತಾ ಇದ್ದೇನೆ, ಮಡಕೆ ಮಾಡುವುದಾಗಲಿ ಅಥವಾ ಎಣ್ಣೆಗಾಣ ತೆಗೆಯುವುದಾಗಲಿ ಅಥವಾ ಚರ್ಮದ ಕೆಲಸ ಆಗಲಿ ಇವನ್ನು ಯಾವ ಜಾತಿಯವರು ಮಾಡ್ಬೋದು, ನಮ್ಮ ತರುಣರಿಗೆ ನಮ್ಮ ಯುವ ಜನಾಂಗಕ್ಕೆ ಕೆಲಸ ಕೊಡ್ಬೋದು ಅನ್ನೋದು. ಮ್ಯೂಸಿಯಂಗಳನ್ನು ನಾವು ಕಟ್ಟುವಂಥದ್ದು ಮಾತು. ಉದಾಹರಣೆಗೆ ಮೊನ್ನೆ ತಾನೇ ವಿಜಯವಾಣಿಯಲ್ಲಿ ಬಂತು, ಶ್ರೀಮಂತಿಬಾಯಿ ಮ್ಯೂಸಿಯಂ ಬಗ್ಗೆ ಬಂತು. ಅದು ಒಂದು ರೀತಿಯಲ್ಲಿ ಯಾವಾಗಲೂ ಬಾಗಿಲಾಕಿ ಇರುವಂಥದ್ದು, ಅಲ್ಲಿ ಉಂಟು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ನಾಡ್ತಾ ಇರೋದು ಮಿರಾಜ್ಕಾರ್ ಬಂಗ್ಲೆ ಅಂತ ಕರೀತಾ ಇದ್ದರು. ಅಲ್ಲಿ ತಮ್ಮ ತಾಯಿ ಹೆಸರಿನಲ್ಲಿ ಅವರು ಮಾಡಿದ್ದು ಮಿರಾಜ್ಕಾರ್ ಅದನ್ನು ದಾನ ಕೊಟ್ಟರು ಸರ್ಕಾರಕ್ಕೆ. ಯಾವಾಗ ನೋಡಿದ್ರೆ ಬೀಗ ಹಾಕಿಡುವಂಥದ್ದು. ಇದನ್ನು ನಾವು ಏನು ಹೇಳಲಿಕ್ಕಾಗ್ತದೆ. A.B. ಇಬ್ರಾಹಿಂ ಇದ್ದಾಗ ನನ್ನ ಹತ್ರ ಹೇಳಿದರು, ನಾವು ಮಂಗಳೂರು ರಚನೆ ಮಾಡುವಾಗ, ಸರ್ ನೀವು ಒಂದು ಹೆರಿಟೇಜ್ ಬಿಲ್ಡಿಂಗ್ಗಳೊಂದು ಪಟ್ಟಿ ಮಾಡಿ ಅಂತ. ಇಡೀ ಮಂಗಳೂರು ನಗರದ ಹೆರಿಟೇಜ್ ಬಿಲ್ಡಿಂಗ್ಗಳ ಪಟ್ಟಿ ಮಾಡಿ ನಾನು ಕೊಟ್ಟಿದ್ದೇನೆ. ಎಲ್ಲಿ ಉಂಟು ನನಗೆ ಗೊತ್ತಿಲ್ಲ. ಅದರಲ್ಲಿ ಹಂಚಿನ ಕಾರ್ಖಾನೆಗಳಿವೆ, ಅನೇಕ ಹಳೆಯ ಖಾಸಗಿ ಮನೆ ಇದೆ. ಒಂದು ಕೆಥಲಿಕ್ ಕ್ರಿಶ್ಚಿಯನ್ರ ಮನೆ ನಾಗೂರಿ ಹತ್ತಿರ ಇದೆ, ಭಾಳ ಅದ್ಭುತವಾದ ಮನೆ. ಅದರ ಕೆತ್ತನೆ ಮಾಡು ಎಲ್ಲ ನೋಡಿದರೆ ಅಂದರೆ ಅವರು ಇದ್ದಾರೆ. ಆದರೆ ಏನಾಗಿದೆ, ಜನಗಳನ್ನು ಹೊಂದಾಗ ನಮ್ಮ ಮಂಗಳೂರಿನ ಹೆಮ್ಮೆ ಏನು ಅಂತ ನಾವು ಅದನ್ನು ತೋರಿಸಬೇಕು. ಯಾವುದು ಹೆರಿಟೇಜ್ ಬಿಲ್ಡಿಂಗ್ಗಳನ್ನು ತೋರಿಸಬೇಕು. DC ಆಫೀಸು ಅಥವಾ ಇಂಥದ್ದು ಅಷ್ಟೇ ಅಲ್ಲ. ನೀವು ಕರಾವಳಿಗೆ ಹೋದರೆ ಮೂಡಬಿದ್ರೆ ಎಲ್ಲ ಬೆಳವಣಿಗೆ ಆದರೂ ಕೂಡ ನೀವು 1000 ಕಂಬದ ಬಸದಿಯ ನಿರ್ವಹಣೆ ಏನೇನೂ ಸಾಲದು. ಬಹುಶಃ ಜಗತ್ತು ಪ್ರಸಿದ್ಧವಾದ 1000 ಕಂಬದ ಬಸದಿ ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ.
ಮಂಗಲದಾವ್ ಟೆಂಪಲ್ನ ಹತ್ತಿರ ಒಂದು ಆರ್ಕಿಯಾಲಜಿ ಅವರು ಸಣ್ಣ ಬೋರ್ಡ್ ಹಾಕಿದ ಹಾಗೆ, ಯಾಕೆಂದರೆ ಇವೆಲ್ಲ ತಮಾಷೆ ಆಗಿರುತ್ತೆ. ನಡ್ತಾ ಇರೋದು ಅನೇಕ ಬಾರಿ ನಾವು ಸಂರಕ್ಷಣೆ ಮಾಡುವುದರಲ್ಲಿ ಆದ್ದರಿಂದ ಇವೆಲ್ಲವನ್ನು ಮಾಡದೆ ಹೋದರೆ ಏನಾಗ್ತದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ್ದು, ಈ ಕರಾವಳಿ ವ್ಯಾಯಾಮ ಶಾಲೆಗಳಿಗೆ ಪ್ರಸಿದ್ಧವಾದ, ಇಲ್ಲೇ ಬೆಂಗ್ರೆ, ಬೋಳಾರ, ಬೋಳೂರು, ಆಮೇಲೆ ಇದು ಕುದ್ರೋಳಿ, ಈ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಹೊಯ್ಗೆ ಬಜಾರು, ಉಳ್ಳಾಳ, ಇಲ್ಲಿ ಎಲ್ಲ ಕಡೆ ಎಲ್ಲಿಯೂ ಇತ್ತು. ನಾನು ಹೇಳ್ತಾ ಇರುವಂಥದ್ದು ಇವು ನಮ್ಮ ಕರಾವಳಿಯ ಹೆಮ್ಮೆ. ಇಂಥವುಗಳನ್ನು ಪುನರುಜ್ಜೀವನ ಮಾಡಿ ಬಂದ ಪ್ರವಾಸಿಗಳಿಗೆ ಕರ್ಕೊಂಡು, ಉದಾಹರಣೆಗೆ ನಾನು ಕೇರಳದಲ್ಲಿ ನೋಡಿದ್ದು, ಈ ಕಳರಿ ಪಯತ್ತನ್ನು ಒಂದು ಶೋ ಮಾಡ್ತಾರೆ, ಒಂದು ಕಾಂಪ್ಲೆಕ್ಸ್ ಇದರಲ್ಲಿ. ಅಲ್ಲಿ ಒಂದು ಇಷ್ಟು ಗಂಟೆಗೆ ನೀವು ನೋಡ್ಬೋದು, ಇಡೀ ಕಳರಿ ಪಯತ್ತ ಆಟವನ್ನು ಪ್ರದರ್ಶಿಸ್ತಾರೆ, ಟಿಕೆಟ್ ಕೊಟ್ಟು ಜನ ನೋಡ್ತಾರೆ. ನೀವು ಹೇಳಿದ್ರೆ ನಿಜವಾಗಿಯೂ ನಮ್ಮ ಮುಖ್ಯವಾಗಿ ಮಗುವೀರ ಬಂಧುಗಳು ಮತ್ತು ಇಲ್ಲಿ ಅನೇಕ ಸ್ಥಳೀಯರು ಬಹಳ ಒಳ್ಳೆಯ ವ್ಯಾಯಾಮ ಶಾಲೆ ಈಗಲೂ ಕೂಡ ಕಾಸ್ಟ್ರೀಟ್ನಿಂದ ಬಕ್ಕಪಟ್ಟಣದಲ್ಲಿ ಎಲ್ಲ ಕಡೆ ಇದೆ. ಅಂತ ಕೆಲವನ್ನು ಅಭಿವೃದ್ಧಿ ಮಾಡಿ ಅವನ್ನು ನಾವು ಪ್ರವಾಸಿಗರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ಬೋದು. ಇನ್ನೊಂದು, ಈಗ ತಾನು ನಮ್ಮ ಗೆಳೆಯರು ಹೇಳಿದರು ಕೆರೆಗಳ ಅಭಿವೃದ್ಧಿ ಬಗ್ಗೆ. ನಾನು ಇದರ ಬಗ್ಗೆ ಅನೇಕ ಬಾರಿ ಅದನ್ನು ಹೇಳಿದ್ದೆ ಕೂಡ. ನಮ್ಮಲ್ಲಿ ಹೇಗೆ ಮಾಡ್ತಾರೆ ಅಂದರೆ, ಸ್ಮಾರ್ಟ್ ಸಿಟಿಯವರು ಯಾರು ಇಲ್ಲ ಕಾಣುತ್ತೆ, ಇಲ್ಲ ಅದಕ್ಕೆ ಕಾರಣ ಹೇಳ್ಬೋದು. ಯಾಕಂದರೆ ಅವ್ರು ಹೇಗಿದ್ದಾರೆ, ಎಮ್ಮೆ ಕೆರೆಯಲ್ಲಿ ಆ ಕೆರೆಯನ್ನು ಮುಚ್ಚುವುದು, ಕಾಂಕ್ರೀಟ್ ಹಾಕಿ ಅದರ ಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡುವಂಥದ್ದು. ಅಂದರೆ ಇರುವ ಕೆರೆಯನ್ನು ಮುಚ್ಚುವುದು, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡುವಂಥದ್ದು. ನಾನು ಗುಜ್ಜರಕೆರೆಯ ಸಮೀಪದಲ್ಲಿ ವಾಸ ಮಾಡುವನು, ಸುಮಾರು 50 ವರ್ಷದಿಂದ ನೋಡ್ತಾ ಇದ್ದಾರೆ, ವಾಕಿಗೆ ಹೋಗ್ತೇನೆ. ಅದರ ಬಗ್ಗೆ ಪತ್ರಿಕೆಯಲ್ಲಿ ಓದ್ತಾ ಇದ್ದೇನೆ. ಕೆಲವು ಬಾರಿ ಪ್ರತಿಷ್ಠಾನ, ಸ್ಥಳೀಯರು ಇಡೀ ಕೆರೆಯ ಅರ್ಧ ಭಾಗವನ್ನು ಕಸ ತುಂಬಿಸಿ ಹಾಳು ಮಾಡಿ, ಅದರಲ್ಲಿ ಅನೇಕ ಮಂಗಳೂರಿಗೆ ರೋಗಗಳು ಬಾರದಿದ್ದರೆ ಅದು ದೇವರ ಪುಣ್ಯನೇ ಹೊರತು ಇಲ್ಲದೆ ಬರಬೇಕಾಗಿದೆ. ಅಷ್ಟು ಹಾಳು ಮಾಡ್ತಾ ಇರೋ ಕೆರೆಗಳು. ಈಗ ಕಾವೂರು ಕೆರೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಾನು ಕೇಳಿದ್ದೆ. ನಾನು ಹೇಳ್ತಾ ಇರೋದು ಒಂದು ಉದಾಹರಣೆ ಕೊಡ್ತೇನೆ. ಕಾರಣಿಕರೆ ತರಳಬಾಳು ಸ್ವಾಮಿಗಳು ನಿಮ್ಗೆ ಗೊತ್ತಲ್ಲ, ಶ್ರೀಗಳು ಒಂದು ರೀತಿ ಬಹಳ ಸೆಕ್ಯುಲರ್ ಸ್ವಾಮಿಗಳು, ತರಳಬಾಳು ಶ್ರೀಗಳು. ಅವರು ಪ್ರತಿ ವರ್ಷ ಅಲ್ಲಿ ತರಳಬಾಳು ಹುಣ್ಣಿಮೆ ಅಂತ ಮಾಡ್ತಾರೆ. ಅವರು ಕಳೆದ ವರ್ಷಕ್ಕಿಂತ ಹಿಂದೆ 3 ವರ್ಷ ಹುಣ್ಣಿಮೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ, ತಮ್ಮ ಪ್ರದೇಶದಲ್ಲಿ ಒಂದು 5-6 ಕೆರೆಗಳಿಗೆ ನೀರು ತುಂಬಿಸಬೇಕು ಅಂತ ಒಂದು ಸಂಕಲ್ಪ ಇತ್ತು. ನೀರು ತುಂಬಿಸಲಿಕ್ಕೆ ಆಗಲಿಲ್ಲ. ಹೇಳಿ, ಕೆರೆಗಳಿಗೆ ನೀರು ತುಂಬಿಸಿದ್ರೆ ನಾನು ನನ್ನ ಈ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ಹುಣ್ಣಿಮೆ ಮಾಡೋಲ್ಲ ಅಂತ. ಆಮೇಲೆ ಎಲ್ಲ ತುಂಬಿಸಿದ ಮೇಲೆ ಮಾಡಿದರು. ನಾನು ಹೇಳ್ತಾ ಇರೋದು, ಈ ಜಿಲ್ಲೆಯ ಶ್ರೀಮಂತರು ಒಂದೊಂದು ಕೆರೆಯನ್ನು ದತ್ತು ತಗೊಳ್ಳಿ. ನೀವು ಉಳಿದ ನಿಮ್ಮ ವೈಯಕ್ತಿಕ ಖರ್ಚು ಎಷ್ಟು ಬೇಕಾದ್ರೂ ಮಾಡಿ, ನಮಗೇನು ಆಕ್ಷೇಪಣೆ ಇಲ್ಲ. ಆದರೆ ನಿಮ್ಮ ಪುಣ್ಯ, ನೀವು ದೇವರ ಪುಣ್ಯ ಏನು ಅಂತ ಹೇಳಿದರೆ, ಕೆರೆಗಳನ್ನು ಇಲ್ಲಿರುವ ಯಾವುದೋ ಇಡೀ ನೀವು ಇವರು ಹೇಳಿದ್ರಲ್ಲ, ಯಾವುದೋ ಗುರುವಾಯನ ಕೆರೆ ಹೇಳಿದರು, ನೀವು ಕಾರ್ಕಳದ ಕೆರೆ, ಇದು ತುಂಬ ಕೆರೆಗಳನ್ನು ತುಂಬಿಸಿಕೊಳ್ಳುವಂಥದ್ದು. ಆಮೇಲೆ ಇನ್ನೊಂದು, ಸೈಕಲ್ ಪ್ರಯಾಣ. ಬಹುಶಃ ಒಂದು ಕಾಲಕ್ಕೆ ಮಂಗಳೂರಿನಲ್ಲಿ ಸೈಕಲ್ ಕಂಪೆನಿಗಳಿದ್ದವು, ತುಂಬ ಇದ್ದವು. ಸೈಕಲ್ ಪ್ರಯಾಣ ಬಹಳ ಜನಪ್ರಿಯ. ನಾನು ನೋಡಿದಾಗೇ, ನಾನಿಲ್ಲಿ 68ಕ್ಕೆ ಬಂದಾಗ ಬಹಳ ಸೈಕಲಲ್ಲಿ ಹೋಗ್ತಾಯಿದ್ರು. ಈಗೇನಾಗಿದೆ, ಸೈಕಲ್ ಹೋಗಲಿಕ್ಕೆ ಜಾಗವೇ ಇಲ್ಲ. ಯಾಕಂದರೆ ಮನುಷ್ಯರು ನಡ್ಕೊಂಡು ಹೋಗಲಿಕ್ಕೆ ಜಾಗ ಇಲ್ಲ, ಎಲ್ಲಿ ಫುಟ್ಪಾತ್ ಇಲ್ಲ. ಈಗ ಎಲ್ಲ ಕಡೆಗಳಲ್ಲಿ ನೀವೆಲ್ಲ ಅನೇಕ ಮಂದಿ ಯುರೋಪ್ ಹೋದವು, ಯುರೋಪಿನಲ್ಲಿ ಫುಟ್ಪಾತಿಗೆ ಒಂದಿದೆ, ಒಂದು ಲೈನ್ ಹಾಕಿ ಸೈಕಲ್ ಪಾತ್ ಅಂತ ಒಂದಿದೆ. ನಾವು ಇಲ್ಲಿ ಸೈಕಲ್ ಪಾತನ್ನು ಒಂದು ಮಾಡಬೇಕು. ಮತ್ತು ಸೈಕಲ್ನ ಅದು ಏನಾಗ್ತದೆ ಅಂದರೆ, ಅದಕ್ಕಿಂತ ಇಂಧನದಿಂದ ಯಾವುದೇ ರೀತಿಯ ಪರಿಸರ ಹಾನಿಯಾಗುವುದಿಲ್ಲ. ಕೈಕಾಲು ವ್ಯಾಯಾಮಕ್ಕೆ ಬಹಳ ಗಟ್ಟಿಯಾಗ್ತದೆ, ಒಳ್ಳೆ ವ್ಯಾಯಾಮ ಸಿಗ್ತದೆ. ಮತ್ತು ಅದು ಅನೇಕ ನನ್ನಲ್ಲಿ ಬಂದ ಯುರೋಪಿಯನ್ ಸ್ನೇಹಿತರು ಹೇಳ್ತಾರೆ, ವಿ ವಾಂಟ್ ಟು ಗೋ ಬೈ ಎ ಸೈಕ್ಲಿಂಗ್. ನಾನು ಹೇಳಿದೆ, ದರ್ ಇಸ್ ನೋ ಸೈಕಲ್ ಇಯರ್, ನೋ ಸೈಕ್ಲಿಂಗ್ ಪಾತ್ ಅಂತ. ಒಂದು ವೇಳೆ ಹಗಲು ನೋಡಬೇಕಾದ್ರೆ, ನಾನು ಟೋಕಿಯೋದಲ್ಲಿ ನೋಡಿರುವಂಥದ್ದು 2000ರಲ್ಲಿ ಹೋದಾಗ, ಅಲ್ಲಿ ಒಂದು ಥಿಯೇಟರ್ ಇದೆ, ನಮ್ಮ ಸಿನಿಮಾ ಥಿಯೇಟರ್ ಥರ. ಅಲ್ಲಿ ಇಷ್ಟು ಗಂಟೆವರೆಗೆ ಅಲ್ಲಿ ಒಂದು ಸ್ಥಳೀಯ ಯಕ್ಷಗಾನದ ಹಾಗೆ ಕಬೂಕಿ ಅಂತ ಕರೀತಾರೆ, ಒಂದು ಕಬೂಕಿ, ಅದು ಒಂದು ಥಿಯೇಟರ್. ಅಲ್ಲಿ ನೀವು ಪ್ರತಿದಿನ ಹೋಗಿ 2 ಗಂಟೆ ಕಬೂಕಿ ನೋಡ್ಬೋದು. ನಾನು ಮಂಗಳೂರಿನಲ್ಲಿ ಅಂಥ ಒಂದು ಥಿಯೇಟರ್ ಇದ್ದರೆ, ಹಗಲು ಹೊತ್ತು ಒಂದು 2 ಗಂಟೆ ತನಕ ಒಂದು ಯಕ್ಷಗಾನದ ಪ್ರದರ್ಶನ. ಪ್ರವಾಸಿಗಳು ಬಂದು ಅಲ್ಲಿ ಅವರು ರಾತ್ರಿ ನಿಲ್ಲಿಕೆರೆ ಅಲ್ಲಿ ನಿಂತು ಹೋಗ್ಬೋದು. ಬಹುಶಃ ನಾನು ಈ ಥರದ ಹಡಗಿನಲ್ಲಿ ಸಂಚರಿಸುತ್ತಾ ಭಾಷಣ ಮಾಡಿದ್ದು ಮೊದಲನೇ ಬಾರಿ. ಆದ್ದರಿಂದ ಒಂದು ರೀತಿಯಲ್ಲಿ ನನ್ನ ದಾಖಲೆಗೆ ಸೇರಿದ ಕಾರಣಕ್ಕಾಗಿ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ವಂದಿಸ್ತೇನೆ. ನಮಸ್ಕಾರ.